ಒಂದು ಕಡೆ ಕಡು ಬಡತನ, ಇನ್ನೊಂದೆಡೆ ನೋವಿನಲ್ಲೇ ದಿನ ಕಳೆಯುತ್ತಿರುವ ಕುಟುಂಬ. ದುಡಿಯುವ ಹುಮ್ಮಸ್ಸಿದ್ರೂ ಅನಾರೋಗ್ಯದಿಂದ ಮನೆಯಲ್ಲೇ ಕುಳಿತುಕೊಳ್ಳುವ ಪರಿಸ್ಥಿತಿ. ಕೈಯಲ್ಲಿ ದುಡಿಮೆಯಿಲ್ಲ. ಪತಿ ಮತ್ತು ಮಕ್ಕಳ ಪರಿಸ್ಥಿತಿ ನೆನೆದು ಕಣ್ಣೀರು ಹಾಕುತ್ತಿರುವ ಪತ್ನಿ. ಇಂತಹ ಕಷ್ಟದ ಬದುಕು ಸಾಗಿಸುತ್ತಿರುವ ಕಾಟಿಪಳ್ಳದ ಹರೀಶ್ ಬಂಗೇರ ತುಳಸಿ ದಂಪತಿಯ ಕರುಣಾಜನಕ ಕಥೆಯಿದು. ಒಂದು ಕಡೆ ಎಳವೆಯಿಂದಲೇ ಮೆದುಳಿನ ನರದ ಸಮಸ್ಯೆಯಿಂದ ಕುಳಿತಲ್ಲಿಯೇ ಕೈಕಾಲಿನ ಸ್ವಾಧೀನ ಕಳೆದುಕೊಂಡಿರುವ ಮಗಳು. ಇನ್ನೊಂದು ಕಡೆ ದುಡಿಯುವ ಹುಮ್ಮಸ್ಸು ಇದ್ರೂ ಮೆದುಳಿನಲ್ಲಿ ಆದ ಕ್ಯಾನ್ಸರ್ ಗೆಡ್ಡೆಯಿಂದ ಇದೀಗ ಮನೆಯಲ್ಲಿಯೇ ಕುಳಿತುಕೊಳ್ಳುವ ಪರಿಸ್ಥಿತಿ. ಕೈಯಲ್ಲಿ ದುಡಿಮೆಯಿಲ್ಲ. ಪತಿ ಹಾಗೂ ಮಗಳ ಪರಿಸ್ಥಿತಿಯನ್ನ ಸದಾ ನೆನೆದು ಕಣ್ಣೀರು ಹಾಕುವ ಪತ್ನಿ. ಇಂತಹ ಕಷ್ಟದ ಸ್ಥಿತಿಯಲ್ಲಿ ಬದುಕುತ್ತಿರುವ ಕರುಣಾಜನಕ ಕುಟುಂಬದ ಕಥೆಯಿತು. ಬೆಳ್ತಂಗಡಿಯ ನಿವಾಸಿ, ಪ್ರಸ್ತುತ ಸುರತ್ಕಲ್ನ ಚೊಕ್ಕಬೆಟ್ಟುವಿನಲ್ಲಿ ವಾಸವಿದ್ದ, ಇದೀಗ ಕಾಟಿಪಳ್ಳದ ಚರ್ಚ್ ಬಳಿ ಬಾಡಿಗೆ ಮನೆಯಲ್ಲಿ ವಾಸವಿರುವ ಹರೀಶ್ ಬಂಗೇರ ಹಾಗೂ ತುಳಸಿ ದಂಪತಿಗಳ ದುಃಖದ ಜೀವನ. ಹರೀಶ್ ಬಂಗೇರ ಅವರು ಚೊಕ್ಕಬೆಟ್ಟುವಿನ ಬಳಿ ಮನೆಯಲ್ಲಿದ್ದ ಸಂದರ್ಭದಲ್ಲೇ ಕೂಲಿ ಕೆಲಸ ಮಾಡುತ್ತಿದ್ದು ಮನೆಯ ಜವಾಬ್ದಾರಿಯನ್ನ ನೋಡಿಕೊಳ್ಳುತ್ತಿದ್ದವರು. ಅವರಿಗೆ ಪತ್ನಿ ತುಳಸಿ ಹಾಗೂ 2 ಹೆಣ್ಣು ಮಕ್ಕಳು. 2ನೇ ಹೆಣ್ಣು ಮಗು ಎಳವೆಯಿಂದಲೇ ಮೆದುಳಿನ ನರ ವೀಕಾದ ಕಾರಣದಿಂದ ತನ್ನ ಎಡಕೈ ಕಾಲಿನ ಬಲವನ್ನೇ ಕಳೆದುಕೊಂಡು ಎಲ್ಲವೂ ಕುಳಿತಲ್ಲಿಯೇ ಹಾಗೂ ಮಾತನಾಡದ ಪರಿಸ್ಥಿತಿ. ತುಳಸಿಯವರ 2ನೇ ಹೆರಿಗೆಯಲ್ಲಿ ಸಮಸ್ಯೆಯಾದ ಕಾರಣ ಆಪರೇಷನ್ ಮಾಡಿದ ಮಗುವು ಹಾಗೂ ತಾಯಿ ಬದುಕುಳಿಯುವ ಸಾಧ್ಯತೆ ಬಹಳ ಕಮ್ಮಿಯಿತ್ತು. ಮಗುವಿನ ಹೆರಿಗೆಯಾದ ತಕ್ಷಣವೇ ಮಗುವನ್ನ ಐಸಿಯುನಲ್ಲಿ ಇಡಲಾಗಿತ್ತು. ತಾಯಿ 1 ದಿನ ಬಿಟ್ಟು ಪ್ರಜ್ಞೆ ಬಂದಿದ್ದು ಡಾಕ್ಟರ್ನವರು ತಾಯಿ ಮಗು ಬದುಕಿದೆ ಪವಾಡ ಎಂದು ಉದ್ಗರಿಸಿದ್ರು. ಆ ಬಳಿಕ ಮಗುವಿನ ಮೆದುಳಿನ ಸಮಸ್ಯೆಯನ್ನ ಡಾಕ್ಟರ್ ಹರೀಶ್ ಬಂಗೇರ ಅವರಲ್ಲಿ ತಿಳಿಸಿದ್ರು. ಮಗುವಿಗೆ ಬೆಳವಣಿಗೆಯಾದ್ರೂ ಕೈಕಾಲು ಬಲಹೀನ ಹಾಗೂ ನಡೆಯುವುದು ಕಷ್ಟವೆಂದು ತಿಳಿಸಿದ್ರು. ಅಲ್ಲದೆ 2ನೇ ವರ್ಷದಲ್ಲಿ ಕಣ್ಣಿನ ಆಪರೇಷನ್ ಕೂಡ ನಡೆಸಿದ್ದಾರೆ. ಆದರೆ ಪದೇ ಪದೇ ಪಿಟ್ಸ್ ಸಮಸ್ಯೆ ಎದುರಾಗುತ್ತಿದ್ದು ವೈದ್ಯಕೀಯ ಚಿಕಿತ್ಸೆಗಾಗಿ ಹಣ ವ್ಯಯಿಸಿ ಕೈಯೆಲ್ಲ ಬರಿದಾಗಿ ದಿಕ್ಕೆ ತೋಚದಾಗಿದೆ. ಫಿಸಿಯೋಥೆರಪಿಯ ಎಲ್ಲಾ ವೈದ್ಯಕೀಯ ಚಿಕಿತ್ಸೆ ನಡೆಸಿ ದಂಪತಿಗಳಿಬ್ರು ಸೋತು ಹೋಗಿದ್ರು. ವೈದ್ಯರು ಕೂಡ ಕೈ ಚೆಲ್ಲಿದ್ದಾರೆ. ಇದ್ದ ದೇವರುಗಳಿಗೆ ಕೈ ಮುಗಿದರೂ ಎಲ್ಲ ಚಿಕಿತ್ಸೆಯನ್ನ ನೀಡಿದ್ರೂ ಕೂಡ ಏನೂ ಪ್ರಯೋಜನವಾಗಿಲ್ಲ. ಮಗಳು ಎಲ್ಲರಂತೆ ಇರಲು ಸಾಧ್ಯವಿಲ್ಲ ಎಂದು ದಂಪತಿಗಳಿಬ್ರು ಬಹಳ ನೊಂದುಕೊಂಡ್ರು. ಮಗಳ ಆಗು ಹೋಗುಗಳನ್ನ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ದಂಪತಿ ಹಾಗೂ ಇನ್ನೊಂದು ಮಗಳು ಮತ್ತು ತುಳಸಿಯವರ ತಾಯಿ ವಹಿಸಿಕೊಂಡರು. 1 ವರ್ಷದ ಹಿಂದೆ ತಮ್ಮ ಮೊದಲ ಮಗಳಿಗೆ ಹೇಗೋ ಕಷ್ಟಪಟ್ಟು ಸಾಲ ಮಾಡಿ ಮದುವೆ ಮಾಡಿದ ಬಳಿಕ 5 ತಿಂಗಳು ಕಳೆದ ಬಳಿಕ ಕುಟುಂಬಕ್ಕೆ ಮತ್ತೊಂದು ಆಘಾತ ಸಿಡಿಲು ಬಡಿದಂತಾಗಿತ್ತು. ಇತ್ತಿನ ಸುಮಾರು ಖರ್ಚು ಮಲ್ತದೆ ಅಲ್ಲೇನು ಇತ್ತಿನ ಆಸ್ಪತ್ರೆಗೆ ಮಸಾಜ್ ನೆಕ್ ಮಾತಾ ಮಲ್ತದೆ ಎಣ್ಣೆದ ಆಯುರ್ವೇದಿಕ್ ಮಾತೆಲ್ಲ ಮಲ್ತದೆ ಅಂದಲ್ಲಿ ಇತ್ತಿನಟ್ಟು ನಡಪರೆ ಅಪ್ಪಜಿ ಅಲ್ಲಿಗೆ ಇಲ್ಲಾಡು 1-2 ಜನ ಬೋಡೆ ಅಲ್ಲ ಕೈತಲ್ಲ ತೂಂಡ್ರೆ ನಾನು ಬೆನ್ನೊಂದು ಪುನಃ ಮಾತಾ ಖರ್ಚು ಆಲೆನ ಮಾತಾ ಯಾನೆ ಮಲ್ತೊಂದಿತ್ತೆ ಅಲ್ಲಿಗೆ ಇತ್ತೆ ಡಾಕ್ಟರ್ನಕುಲ ಸರ್ಟಿಫಿಕೇಟ್ ಮಾತ್ರ ಕೊಡ್ತೀರು. ಅಲ್ಲಿಗೆ ತಿಂಗಳು 10,000 ರೂಪಾಯಿ ಮುಟ್ಟ ಖರ್ಚಿಂಡು ಒಂದು ಅಂಡ ಇತ್ತೆಂಕುಲು ಗೌರ್ಮೆಂಟ್ದ ಮೆಡಿಸಿನ್ ಕಣಬಿಟ್ಟು ಒಂತೆ ಕಡಿಮೆ ಆವೊಂದುಂಡು 5,000 ರೂಪಾಯಿ ಬೋಡು ಅಲ್ಲಿನ ಕೆಲ ಸಾಲೆಗೆ ಮಲ್ಪರ್ಲ ಅಪ್ಪುಜಿ ಎಂಕುಲೆ ಮಾತ ಮಲ್ಪೋಡು ಅಲ್ಲಿಗೆ ಒಂಜಿನ ಬೋಡಿತ್ತಿನಲ್ಲಿ ಆಲೆಗೆ ಪನಿಯರ್ಲ ಅಪ್ಪುಜಿ ಬಾಯಿಲ ಬರ್ಪೂಜಿ ಎಂಕುಲು ಮಸ್ತ್ ಬಂಗೋಡಿತ್ತಿನಕುಲು. ಕುಟುಂಬದ ಆಧಾರ ಸ್ತಂಭವಾಗಿದ್ದ ಹರೀಶ್ ಬಂಗೇರ ಅವರಿಗೆ ಮೆದುಳಿನ ಕ್ಯಾನ್ಸರ್ ಗೆಡ್ಡೆ ವಿಚಾರ ತಿಳಿದು ಕುಟುಂಬಕ್ಕೆ ದಿಕ್ಕೆ ತೋಚದಾಗಿದೆ. ಹರೀಶ್ ಬಂಗೇರ ಅವರಿಗೆ ಇದ್ದಕ್ಕಿದ್ದ ಹಾಗೆ ಯಾವಾಗಲೊಮ್ಮೆ ಕೈಕಾಲು ಮರಗಟುಕುವ ಅನುಭವವಾಗುತ್ತಿದ್ದು ಒಮ್ಮೆ ಕೆಲಸ ಮಾಡುತ್ತಿದ್ದಾಗ ಕೈಕಾಲು ಬಲ ಸ್ವಾಧೀನ ಕಳೆದುಕೊಂಡಾಗ ಕೆಲಸದವರೆಲ್ಲ ಸೇರಿ ಅವರನ್ನ ವೆಲ್ನಾಕ್ ಆಸ್ಪತ್ರೆಗೆ ಸೇರಿಸಿದ್ರು. ಬಳಿಕ ಅತ್ತಾವರ ಆಸ್ಪತ್ರೆಗೆ ವರ್ಗಾಯಿಸಿದ್ರು. ಆ ಬಳಿಕ ತಪಾಸಣೆ ಎಲ್ಲ ನಡೆಸಿದ ಬಳಿಕ ತಿಳಿದು ಬಂದದ್ದು ಮೆದುಳಿನ ಗೆಡ್ಡೆ ಇರುವುದೆಂದು. ತದನಂತರ ಗೆಡ್ಡೆಯನ್ನ ಪರೀಕ್ಷಿಸಿದಾಗ ಕ್ಯಾನ್ಸರ್ ಗೆಡ್ಡೆ ಇರುವುದು ತಿಳಿದು ಬಂತು.
ಆ ಬಳಿಕ ನ್ಯೂರೋ ಸರ್ಜರಿ ಮಾಡಿದ ಗಿಟ್ಟಿಯನ್ನ ಆಪರೇಷನ್ ಮಾಡಿ ತೆಗೆದು ಇದೀಗ ಕೆಲಸಕ್ಕೂ ಹೋಗಲಾರದೆ ಮನೆಯಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ಎದುರಾಗಿದೆ. ಆಸ್ಪತ್ರೆಯ ಖರ್ಚು ಎಂದು ಸರಿಸುಮಾರು 2 ಲಕ್ಷ ರೂಪಾಯಿ ವೆಚ್ಚವಾಗಿತ್ತು. ಸಾಲ ಮಾಡಿ ಹಣ ಕಟ್ಟಿ ಹೇಗೋ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಇದೀಗ ಮನೆಯಲ್ಲೇ ಮಗಳೊಂದಿಗೆ ಇದ್ದು ದಿನಾಲೂ ನೋವಿನ ಬೇನಿಗೆಲ್ಲಿಯೇ ಬದುಕುತ್ತಿದ್ದಾರೆ. 7 ತಿಂಗಳ ಪಿರಾವುಡು ಎಂಕಲು ಅಂತ ಹುಷಾರಿದ್ದಾನೆ ಅಂಡು ಎನ್ನ ತಡೆಟ್ಟು ಕ್ಯಾನ್ಸರ್ ಗೆಡ್ಡೆ ಅದು ಅವಿನ ದೆತ್ತದು ಲ್ಯಾಬ್ ಮತ್ತು ಕಡಪುರದಾನಕ ಕ್ಯಾನ್ಸರ್ ಗೆಡ್ಡೆ ಒಂದು ಆತಂದು ಎಂಕಿತ್ತೆ ಬೆನಿಯಲ್ಲ ಆಪುಜಿ ಆಪ್ರೇಷನ್ ಆತಂದು ತರೆಟ್ಟು ಮಲ್ಲ ಆಪ್ರೇಷನ್ ಆದು ಐದಾಗ ಬಂಜಿರೊಂಜಿ ಉಂಡು ಬಂಡೇರು ಅವೆಲ್ಲ ದೆತ್ತುಂಡಿತ್ತೆ ಅಂಚೆ ಆನೆ ಇತ್ತೆ ಜೆತ್ತಿನವ್ಲೆ ಆಯ್ನಾತು ಜೆತ್ತಿನವ್ಲೆ ಪುಣು ಇತ್ತೆ ಅಂತ ವಾಕ್ ಮತ್ತು ಹೋಪೆ ಎಂಕ್ಲೆಗಿತ್ತೆ ಇಜ್ಜಿ ಇಲ್ಲಾಡು ಜೀವನ ಸಾಗಿಸಾರೆ ದಾಲ ಫೆಸಿಲಿಟಿ ಇಜ್ಜಿ ಒಂಡೆ ಎಲ್ಲ ಎಂಕ್ಲಡೆಲ್ಲ ಕಾಸು ಇಜ್ಜಿ ಬೊಕ್ಕ ಎಲ್ಲ ಬೆನ್ಪಿನಾಕುಲು ಇಜ್ಜಿ ಇಲ್ಲಾಡು ಒಂಜನ ಬೋಡೆ ಬಾಲದಾಯ್ತಲ್ಲ ಎಂಕುಲು ಬೆನಂದ ಇತ್ತೆ ಏರೇರು ಕೊನ್ನೇನು ಮತ್ತು ತಿಂದು ಬದುಕೊಂದಿಲ್ಲ ಅವಳ ಬಾಡಿಗೆ ಇಲ್ಲಾಡು ಉಪ್ಪುನು ಬಾಡಿಗೆ ಅವ್ರು ಎರಡು ಪಿರ ಮರ್ದಿಗೆ ಎಂಕ್ಲೆಗಿತ್ತೆ 2 ಜನಕ್ಕೆ ಒಂಜಿ 15-20 ಸಾವಿರ ಮರ್ದು ಬೋಡು ಅಂಚಿ ಎಂಕ್ಲೆ ಒಂಜಿ 30 ಸಾವಿರ ಖರ್ಚು ಉಂಡೆ ದಿನಕ್ಕೆ ಒಣಸದ ಬಾಡಿಗೆದ ಒಂದು ಬನ್ನಾಗ ಅಂಚೆ ಅದು ಯಾರನ್ನ ಮಾರ್ಸಿ ಜನ ಆಯ್ನಾತು ನೀನು ತೂದು ಒಂಜಿ ಎಂಕ್ಲೆ ಸಹಾಯ ಮಾಡ್ತಾನೆ ಎಡ್ಡೆ ಬಂದು ನಾನು ಎಂಕ್ಲೆಡಕ್ಕೆ ಏನು. ಪ್ರಸ್ತುತ ಹರೀಶ್ ಬಂಗೇರ ಹಾಗೂ ಮಗಳು ದಿವ್ಯಾ ಮನೆಯಲ್ಲಿಯೇ ಇದ್ದು ಮನೆಯ ಜವಾಬ್ದಾರಿಯನ್ನ ಪತ್ನಿ ತುಳಸಿ ಅವರೇ ನೋಡಿಕೊಳ್ಳುತ್ತಿದ್ದು ಮನೆ ಬಾಡಿಗೆ, ಮನೆಯ ಖರ್ಚು, ವೈದ್ಯಕೀಯ ಖರ್ಚು ಅಂತ ತಿಂಗಳಿಗೆ ಸರಿಸುಮಾರು 30,000 ರೂಪಾಯಿ ಬೇಕಾಗ್ತದೆ. ಆದರೂ ಕುಟುಂಬದ ಪರಿಸ್ಥಿತಿಯನ್ನ ಮನಗಂಡು ಸ್ಥಳೀಯರಾದ ಸುನಿಲ್ ಕುಮಾರ್ ಅವರು ತಮ್ಮಿಂದಾದ ಸಹಾಯ ಹಸ್ತವನ್ನ ನೀಡುತ್ತಿದ್ದಾರೆ. ಕುಟುಂಬದ ಆಧಾರ ಸ್ತಂಭ ಹರೀಶ್ ಬಂಗೇರ ಅವರು ಕೆಲಸ ನಿರ್ವಹಿಸಿ ಕುಟುಂಬದ ನಿರ್ವಹಣೆಯನ್ನ ನಡೆಸಲು ನೆರವಿನ ಹಸ್ತ ಚಾಚುತ್ತಿದ್ದಾರೆ. ಸಹೃದಯರು ಇವರ ಕಷ್ಟಕ್ಕೆ ಸ್ಪಂದಿಸಿ ಸಹಾಯ ಮಾಡುವರೆಂಬ ಭರವಸೆಯಲ್ಲೇ ದಿನ ದೂಡುತ್ತಿದ್ದಾರೆ. ಸಹೃದಯಿ ದಾನಿಗಳು ನೆರವು ಮಾಡಲು ಇಚ್ಛಿಸುವವರು ಖಾತೆ ಸಂಖ್ಯೆ 52310000001124 IFSC ಕೋಡ್ CORP 0003140 MICR ಕೋಡ್ 5750170050. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ 8971840916. ಶರಸಾನ್ಯಾನ್ V4 News 24/7 ಮಂಗಳೂರು.